ದಾದ ಅರ್ಧ ಪರ್ಸೆಂಟ್ ದಾದ ಇಷ್ಟದ ಬಗ್ಗೆ ಪಂಡೆನ ಐದು ಜಾಸ್ತಿ ಅದು ನೆಟ್ ಕೊಡ್ತಾರೆ. ಗದಾತೀರ್ಥ ಅಂತ ಹೇಳಿ ಅಂದ್ರೆ ದ್ರೌಪದಿ ಬಾಯರ್ ಕೆಗಿದ್ರಿಂದ ನೀರಿಲು ಸಿಗದೆ ಭೀಮ ತನ್ನ ಗದೆಯಿಂದನೇ ಕಲ್ಬಂಡೆ ಗುದ್ದಿ ನೀರು ಬಂತು ಅಂತ ಹೇಳಿ ಅಂದ್ರೆ ಪಾಂಡವರ ಪುರುಗು ತೋರುವ ಗದಾತೀರ್ಥ ಅಂತ ಹೇಳಿ. ಆಮೇಲೆ ಮತ್ತೆ ಪರಶುರಾಮ ಕೊಂಡ ಅಂದ್ರೆ ಪರಶುರಾಮ ಕ್ಷತ್ರಿಯನು ಕೊಂದು ಆ ಕಲೆಯಲ್ಲೂ ಹೋಗದೆ ತೀರ್ಥಳಿ ತುಂಗಾನಿದೆ ಅಂದ್ರೆ ತಾಯಿಯನ್ನು ಕಡಿದು ಕೂಡ ಉಲ್ಲೇಖ ಬರುತ್ತೆ ಇಲ್ಲಿಂದನೇ. ಹಿಂದೆ ಏನೋ ನಡೆದಿರೋದು ಸತ್ಯ, ಮುಂದೆ ಏನೋ ನಡೆಯೋದು ಸತ್ಯ. ಇದೆರಡಕ್ಕಿಂತ ನಮ್ಮ ಕಣ್ಣೆದುರುಗಡೆ ಇರೋ ಈಗ ಈ ಕ್ಷಣ ಇದು ಸತ್ಯ. ಎಸ್ ಮುದ್ರೆ ಅಡಿಡೊಂಜಿ ಚಾಪರ್ಯ ಲೇಟ್ ಅನ್ನು ಸುಮಾರು ಗಂಟೆ 11 ಯಾವನುಂಡು ಓಯ್ ಅನಾನ್ಸು ನಿಧಾನಡು ಹಾ ಕವಳದುರ್ಗ ಪೋಂದುಲ್ಲ ಕವಳದುರ್ಗ ಶಿವಮೊಗ್ಗ ನೆರ್ದು ಒಂಜಿ 18 ಕಿಲೋಮೀಟರ್ ಉಂಡು ಪ್ಲೇಸ್ ತೂತು ಜಾನೆ ಗೂಗಲ್ ತೊಯ್ಯ ಸಕ್ಕತ್ತುಂಡು ನೇರ ಪೋತೇರು ನೇರ ಶಿವಮೊಗ್ಗದಾರು ಆದರ್ಶ ಎನ್ನ ಫ್ರೆಂಡ್ ನನ್ನವರೆಲ್ಲಾರು ನಮ್ಮ ವ್ಯಾಸಕುಮಾರ್ ಪೊಯ್ ಓಕೆ ಎಂಚೊಂಡು ಪ್ಲೇಸ್ ಉಂಡು ವರ್ಷ ಬತ್ತು ಜಿಂಡೆ ಯಾವ ವಿಡಿಯೋ ಒಂದು ಪ್ರಕಾಶ ಆಪುಂಡು ಆದರ್ಶ ಏನಾದರೂ ಹೇಳ್ತೀರಾ? ಎಂತ ಹೇಳಿಗಿಲ್ಲ ಈಗ ಅಲ್ಲಿ ಹೋದ್ಮೇಲೆ ಮಾತಾಡೋದಿಲ್ಲ. ಫುಲ್ಲು ಫಾಗ್ ಉಂಡು ವ್ಯೂ ಪಾಯಿಂಟ್ ಸ್ವಲ್ಪ ವ್ಯೂ ಪಾಯಿಂಟ್ ತೂವರದಾಲೆ ಅವು ಸನ್ಸೆಟ್ ವ್ಯೂ ಪಾಯಿಂಟ್ ಇತ್ತು ಈ ಬರ್ಸಕ್ಕೆ ಸನ್ಸೆಟ್ ಸನ್ನೆ ಬರ್ಪುಜಿ ವ್ಯೂ ಪಾಯಿಂಟ್ ದಾದ ಬಂದ್ಕೊಂಡು ನಮ್ಮ ಸೀದಾ ಪೋಂದಿಲ್ಲ ನಮ್ಮನ ಡೆಸ್ಟಿನೇಷನ್ ಕವಲೆದುರ್ಗ. ಚಾರ್ಲಿ ಬಿಸ್ಕೆಟ್ ಕೊರ್ನೆಲ್ಲ ಒಡ್ಚಿಗೆ ಕೊಡು ಕೊಡು ನೋಡು ಕೊಡು ಕೈಯಲ್ಲಿ ಕೊಡು ಚಾರ್ಲಿಗೆ ಬೊಡ್ಚಿಗೆ ಏ ಚಾರ್ಲಿ ಚಾರ್ಲಿ ಏನಿದಿಲ್ಲ ಕೈಟ್ ಕೊರ್ನಾಗ ಬೊಡ್ಚಿ ಒಂದು ತಿರ್ತು ಬಡ್ದನ ಹಿಂದಿನ ಪೈ ಏ ಚಾರ್ಲಿ ಏ ಚಾರ್ಲಿ ಚಾರ್ಲಿ ये बाबूराव का स्टाइल है. ಮಕ್ಕರ್ ತಿನ್ನು 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 ತಿನ್ನು. ವೆದರ್ ಕ್ಲೀನ್ ಆಂಡ್ ಗೋಲಿ ಫುಲ್ಲು ಸೊ ಈಗ ರಿಟರ್ನ್ ಕವಳೆದುರ್ಗಗೆ ಪ್ಲ್ಯಾನ್ ಬಂತ ಸೀದಾ ಬರ್ತಾ ಆಂಡಲ್ಲ ಮೋಡ ಉಂಡು ತೂಕ ಕವಳೆದುರ್ಗ ಟಿಕೆಟ್ ಮನ್ಪೊಡಿಗೆ ನಮ್ಮ ದನಿಕುಲ್ಲೆ ಟಿಕೆಟ್ ಕಾಸು ಬರ್ರ 6 ಜನ ಮಲ್ಲ ದನಿಕುಲ್ಲೆ ಹೋಯ್ ಜಾಲಿ ಉಂಟು. ಕ್ಯಾಮರಾಗ್ಲ ಚಾರ್ಜಸ್ ಉಂಡು ಬಂತಾರೆ ಬಟ್ ನಮಕ್ ದಾಲ ಅಂಚಿನ ರಿಸ್ಕ್ ಬಂದು ತೋಜುಡು. ಓಕೆ ಫೈನ್ ದಾದಾಪು ಟ್ರೈ ಮಾಡ್ತದಲ್ಲ ಇಂಚ ಉಂಡು ಪ್ಲೇಸ್ ನಿಕ್ಲೆಗ್ಲ ತೋಜಿಪೋಗೆ ಆಯ್ನತ್ತು ಬೇಗ ಸಬ್ಸ್ಕ್ರೈಬ್ ಮನ್ಪರ್ನಕ್ಲೆ ಸಬ್ಸ್ಕ್ರೈಬ್ ಮನ್ಪ್ಲೆ ಬೆಲ್ ಕೊಟ್ಲೆ ಗಂಟಂಜಿ ಯಾವ ಧರ್ಮೋದಿನದೆ ಗೊತ್ತೊಂದು ಇಟ್ಕೊಡೈತೆ ಪಕ್ಕ ಶೇರ್ ಮನ್ಕೊಡು ಲೈಕ್ ಕೊರು ಈಗ ಲೈಕ್ ಕೊರಿಯರಂಡ ಎಂಕ್ಲಿಗೆ ನನ್ನಾತ್ ವಿಡಿಯೋ ಒಂದು ಬರ ಇಂಟ್ರೆಸ್ಟ್ ಕೊರು ಇನ್ನ ಬೋರಪ್ಪ ತನಿಖಲ ಡೇಗೆ ತಿರ್ಗಂದ್ರೆ ನೋವೇ ಚಾನ್ಸೇ ಇಲ್ಲ, ಒಂದು ಮಿಸ್ ಆಗಬಾರ್ದು. ಈಶ್ವರ ಟೆಂಪಲ್ ಒಳ್ಳೆಯ ಗುಡಿ ಶಿವನ ಬರೀ ಪೊರ್ಲುಂಡು ಪುರಾತನ ಗುಡಿ ತಲೆ ಕಂಡು ಪುರಾತನ ಆದಿಪ್ಪು ಸಖತ್ ಉಂಡು ಮಾತ್ರ ಇಷ್ಟು ಮಸ್ತ್ ಉಂಡು. ಲಾಸ್ಟ್ ವ್ಯೂ ಪಾಯಿಂಟ್ ಮುಟ್ಟ ಪವರ್ ಗೆ ಅದನ್ನು ಬೇಲಿ ಬಾಡ್ದಿರೋದು ಅದನ್ನು ಪಂಡೇರು ಮಸ್ತ್ ಗಾಡಿ ಅವಲ್ಲ ಕಾರ್ ಮತ್ತು ಮಸ್ತ್ ಉಂಡು. ವೆದರ್ ಕೂಲ್ ಉಂಡು ತೂಕ ಮೂಲೆಂಕ್ಲೆಗೆ ಬರ್ಸ ಬರ್ಪುಣಕ್ಕೆ ಕವರ್ ರೆಂಟ್ಗೆ ಕವರ್ ತೆತ್ತೊಂದಿಲ್ಲ ಕೊರಂಬು ಕೊರಂಬು ದಡ್ಡ ಕವರ್ ತೆತ್ತೊಂಡು ಒಂಜಿ ಕೊಡೆ ಉಂಡು. ಓಕೆ ಓಪನ ರೋಡ್ ಕೂಲೆ
ಕಂಡ ಪುಣ್ಯ ಇಟ್ಟು ಪೋಡು ಕಟ್ಟ ಪುಣ್ಯ ಇಟ್ಟು ಕಂಡ ಪುಣ್ಯ ಅತ್ತು ಕಟ್ಟ ಪುಣ್ಯ ತುಳುಲ ಬರ್ಪುಜಿ ಮಾರೆ ಕಂಡದ ಪುಣ್ಯ ಅಂಡಲ ಕಟ್ಟ ಪುಣ್ಯ ಅನ್ಪುಣ ನಡ್ತೊಂದು ಪಾಠ ಮೇ ಬಿ ಏನು ಗೊತ್ತಿಲ್ಲ ಪಂಡ ಮಲ್ಲ ಹಾಗೆ ಅಲ್ಲೆಪ್ಪುಂಡು ಹೈಟ್ ಇಪ್ಪುಂಡು ಹಾಗೆ ಅಲ್ಲೆಪ್ಪುಂಡು ಕೆಲವು ಪೋದು ಬರೋದಿಲ್ಲ ರೀ ನಮ್ಮ ಪೋಂದಿಲ್ಲ ಪ್ಲೇಸ್ ಅಂತೂ ಸಕ್ಕತ್ತುಂಡು 150 ಕಿಲೋಮೀಟ್ರ್ ಗಾಡಿ ಗಿಡತ್ತೊಂದು ಬತ್ತಂಡಲ್ಲ ಪ್ಲೇಸ್ ಅಂತೂ ಸಕ್ಕತ್ತುಂಡು ನೆಟ್ಟೆನೇ ಇದು ಖುಷಿ ಹಾಕೊಂಡು ಮಿತ್ತರಿ ಲೈಟ್ ಅದು ಪೋರ್ಟ್ ತೋಜೊಂದು 2 ಕಿಲೋಮೀಟ್ರ್ ನಡಪುರಂಗೆ ಇತ್ತೇನೆ ಸಾಕ ಒಂದು ಬತ್ತು ಹೋ ಲೈಟ್ ಬರ್ಸಲ ಬರೋದೊಂದು ಎಂಟ್ರಿ ಕಲ್ಲು ತುಲೆ ಒಂಜೊಂಜು ಕಲ್ಲದ ಸೈಜ್ ತುಲೆ ನುಮ್ಮದಕ್ಲೆ ತಾಗತ್ತಿನ ಅದನ್ನು ನಮ್ಮ ಕಲ್ ತಿರುದಿದೆ ಬಿಟ್ಟು ನಡಪರನೇ ಸಾಕ ಒಂದೊಂದು ಜಸ್ಟ್ ಎಂಟ್ರಿ ಆಯಾತೆ ಸ್ವಲ್ಪ ಮೈನ್ ಎಂಟ್ರೆನ್ಸ್ ಸಿಗ್ತಾನೆ ಸೆಕೆಂಡ್ ಎಂಟ್ರೆನ್ಸ್ ಒಂದು ದ್ವಾರ ಪಾಲಕರು 2 ಜನ ಉಳ್ಳೈಡು ಸಾಧನ ಮಂದಿರ ಲೆಕ್ಕೊಂಡು ಬಟ್ ಗಲೀಜುಂಡು ಸೆಕ್ಯೂರಿಟಿ ರೂಮ್ ಆಲ್ಮೋಸ್ಟ್ ಡ್ಯಾಮೇಜ್ ಅವನು ಬರ್ತಂದು ವಾವ್ ಒಂದು 3rd ಎಂಟ್ರೆನ್ಸ್ ಕಲರ್ ನಿಂತುಂಡು ವ್ಯೂ ಪಾಯಿಂಟ್ ಫಾರ್ ಅಪ್ ಜಿಗೆ ಎಸ್ 3rd ಎಂಟ್ರೆನ್ಸ್ ಕಲ್ಲ ಸಾದಿ ಫುಲ್ಲು ರೀವಂತೂ ಮುಲ್ಪನೆ ಎಡ್ಡುಂಡು ತುಲೆ ಅಲ್ಪ ಮತ ಸೋಕು ಬಿಲ್ಡಿಂಗ್ ಲಕ್ಕದ್ರೆ ಕವಲದುರ್ಗ ಕೋಟೆ ಎಸ್ 4ನೇ ದ್ವಾರ ಟೆಂಪಲ್ ಉಂಡಲ್ಲೆ ಸೇಮ್ ಉಂಡು ಮೂಜಿ ದ್ವಾರದ ಆದಿತ್ತಿದೆ ಮೂಜಿ ದ್ವಾರಲ್ಲ ಸೇಮ್ ಜಾಸ್ತಿ ಚೇಂಜಸ್ ಐತಿ ಮೂರು ಮೇ ಬಿ ಟೆಂಪಲ್ ಉಂಡಲ್ಲಿ ಕಲ್ಲದ ಕೆತ್ತನೆ ಮತ್ತು ಉಂಡದೆ ಭಾರಿ ಸೂಪರ್ ಉಂಡು ಅದು ಪ್ರತಿ ಸಲ ಇಂಚಿನ ಟೂರಿಸ್ಟಿಕ್ ಪ್ಲೇಸ್ಗೆ ಬಂದಾಗ ಓಲ್ಡ್ ಪೋರ್ಟು ಮತ್ತು ಬಂದಾಗ ಎಂಜಿನ ಎಂಕ್ಲೂರ ಪುನರ್ಜನ್ಮ ಹಂಚಿ ಪೋದು ಮುಂದಿನ ಮತ್ತು ಎಂಚ ಕೆತ್ತಿದೇರಿ ಎಂಚ ಮತ್ತು ಫಿಟ್ ಮಂದಿರು ತೋಡುಂದು ಬಾರಿ ಡಿಫ್ರೆಂಟ್ ಕಲಾಕಾರಿಕೆ ತೋಜುಂಡು ಪಂಡ ಇತ್ತು ಮಲ್ಲ ಕಲ್ಲನೆ ಇದು ಸೋಕು ಡಿಸೈನ್ ಮಂತದ್ದು ಕೆತ್ತದು ಇದು ಮಲ್ಲ ಕಲ್ಲನ್ನು ಇಡೀ ಕುಲ್ಲ ಒಳಂದ ಏತ್ ಮ್ಯಾನ್ ಪವರ್ ಯೂಸ್ ಮಾಡ್ತಿದ್ದಾರೆ ಅಂಚನೆ ಏತ್ ಜನಕ್ಕಳ ಬಲಿ ಆದಿಪ್ಪು ನಮಕ್ಕಂತೂ ಗೊತ್ತುಜಿ
ಟೆಂಪಲ್ ತೀರ್ಥ ಟೆಂಪಲ್ ಉಂಟು ಇತ್ತೊಂಜಿ ಟೆಂಪಲ್ ದಾದೇವೇರ್ಲೇರು ಗೊತ್ತಿಸಿ ಸಕ್ಕತ್ತುಂಡು ವ್ಯೂ ಅಂತ ಹಂಗ ಆ ಪ್ಲೇಸ್ಗೆ ಪಾರ ಉಂಟು ಒಂದು ಇತ್ತು ಎಂಟ್ರೆನ್ಸ್ ಇದೆ ಮೂಜಿನೇ ಬಾಕಿಲ್ದ ಅಲ್ಪಲ್ಲ ಅಲ್ಲಿ ಅಲ್ಪ ಮತ್ತೆ ಬಾಕಿ ಕೊಡ್ಬೇಕು ತೊಕ ಎಸ್ ಒಂದು 4ನೇ ದ್ವಾರ ಸಕ್ಕತ್ತುಂಡು ಪ್ಲೇಸ್ ಅಂತೂ ಆ ಟಾಪ್ ಹೋಗ್ಬೋದಿತ್ತು. ಮರ್ತುಲೆ ಕಲ್ಲು ಪೂರ ಮೇ ಬಿ ಮಿತ್ತಿತ್ತು ತೋಜಡು ಪೂರ ಮಗ್ಗಡ್ದನ್ನು ಪನ್ಪುಣ ಇರ್ತಲ್ಲ ಈತ ಮಲ್ಲ ಕಲ್ಲು ಟೂರಿಸ್ಟ್ನಾಗ್ಲ ದಾದ ಬರ್ಪಾರ ಅಕ್ಕಲು ಎನ್ನ ತಾಕದ ಅಂದು ತೋಜಪ್ಪವ್ರ ನೂಕುದು ಪಾಡ್ಬೇರು ಆಲ್ಮೋಸ್ಟ್ ಮರಲು ಬುದ್ದಿದ ಪೂರ 70 ರೂಮ್ಸ್ ಪೂರ ತೊಲೆ ಸಕ್ಕತ್ತ ಅದೊಂದು 150 ಕಿಲೋಮೀಟ್ರ್ ಗಾಡಿ ಗಿಡತ್ತನೇ ಇಕ್ಲ ಬಸ್ ಕೈಕೊರನೆ ಇಕ್ಲ ಪೂರ ಸರಿ ಉಂಡಿತ್ತೆ ಮಿತ್ತು ಪರ್ಲದ ಅದನ್ನ ಸಾದಿ ಉಂಟು ಕಲ್ಲು ಎತ್ತು ಮಲ್ಲ ಕಲ್ಲಂದಿರ್ತಿ ಇದು ಕಟ್ಟದಿರ ಬಂದ ಒಂದು ಕಿಚನ್ದು ಅದಕ್ಕೆ ನಾವು ತೋಜು ಸೂಪರ್ ಉಂಡು ಮಾತ್ರ ಲೈಫ್ ಹುಡುಗರ ಇಂಚಿದ್ದ ಪ್ಲೇಸನ್ನು ಪೂರ ತಿರುಗ್ಬೋದು ಎಷ್ಟ್ರಿಂತು ವರ್ಣೆ ಭಯಂಕರ ಖುಷಿ ಮೂಲೊಂಜಿ ಕೆರೆ ಉಂಡು ಎರ್ಮೆ ಉಂಡು ಬೆರಿ ಹತ್ತಿದ್ದೀನಿ ನಾವು ಐತಿಹಾಸಿಕ ತಾಣ ಇಲ್ಲಿ ಇತಿಹಾಸದ ವೈಭವನೆಯಲ್ಲಿ ಉಳಿದಿರುವ ಕೊಡುಗೆ ಪ್ರವಾಸಿಗರ ಮೋಜು ಮಸ್ತಿಗಾಗಿ ಅಲ್ಲ. ಎಸ್ ಸೂಪರ್ ಪ್ಲೇಸ್ಗೆ ಬರ್ತದ ಮಾತ್ರ ದಾದನೆ ಅವಳು ಖುಷಿ ಹಾಕೊಂಡೊಂದೊಂಜಿ ಲೊಕೇಶನ್ ತೂನಾಗ ತೊಲೆ ಒಂದು ಓಲ್ಡ್ ಟಾಯ್ಲೆಟ್ ಆದಿಪ್ಪರ ಚಾನ್ಸಸ್ ಉಂಟು ಮೇ ಬಿ ಅಲ್ಲೇ ಟಾಯ್ಲೆಟ್ ಮೇ ಬಿ ನೋಡ್ಬೇಕಾದ್ರೆ ಹಂಗೆ ಕಾಣುತ್ತೆ. ಪಕ್ಕದೊಂದು ಸಾಧಾರಣ ಮಲ್ಲ ಉಂಡು ಏತ್ ಮಲ್ಲ ಉಂಟು 30 ಸೆನ್ಸ್ ಜಾಗಡೆ ಇಲ್ಲ ಇಲ್ಲೊಂದು 30 ಸೆನ್ಸ್ ತುಂಬದ ಸಿಸ್ಟಮ್ ಏನು ಆಲ್ಮೋಸ್ಟ್ ಹಳೆ ಕಾಲದ ಬಿಲ್ಡಿಂಗ್ಸ್ ಮತ್ತು ತೂನಾಗ ಈ ಟೈಪ್ದ ಸ್ಟ್ರಕ್ಚರ್ದ ಅದೇ ಪುನಃ ಒಂದೇ ತಾನೇ ಪುನಃ ಏನ ಬಾತ್ರೂಮ್ ದಕ್ಕು ಲೈಫ್ ಬರತ್ತು ಪುನಃ ಚಿಕ್ಕ ಪ್ಲೇಸ್ ಮೋಸ್ಟ್ ಬೋರ್ದು ಅದೇ ಹಾಲ್ ಲೆಕ್ಕೊಂಡು ಫುಲ್ಲು ಜಾರಿದು ಬೋದುಂಟು ಆರ್ಕಿಯಾಲಜಿ ದಕ್ಕಲು ಮುಂದೆ ಇರುತ್ತೆ ಕೊಂಡಂತ ಹಿಸ್ಟ್ರಿ ದಕ್ಕಳಿಗೋಸ್ಕರ ಆರ್ಕಿಯಾಲಜಿ ದಕ್ಕಲಿಗೆ ಸಬ್ಮಿಟ್ ಹಾಕೊಂಡು ಮಾತ್ರ ಸ್ಟಡಿ ಮಾಡ್ತೀವಿ. ಖಾಲಿ ಕಂಬಲ್ ಮಾತ್ರ ಅದು ಭಾರಿ ಪೊರ್ಲು ಉಂಡು ಆಲ್ಮೋಸ್ಟ್ ಡ್ಯಾಮೇಜ್ ಅದನ್ನು ಆಲ್ಮೋಸ್ಟ್ 99% ಡ್ಯಾಮೇಜ್ ಆತನು 1% ದಾದನ ಟೂರಿಸ್ಟ್ಗೆ ಸಲದ ಬಿಡ್ತಾರೆ ಇಲ್ಲ ಟೂರಿಸ್ಟ್ ಬರ್ತಾರೆ ಹಾಕ್ಲಿಕ್ಕೆ ಕಂಬನ್ನು ಕೂತ್ಪಾಡ್ನ ಇತ್ತಿನ ಪೂರನ್ನು ಕೂತ್ಪಾಡ್ನ ಪೂರ ಮುನ್ಪು చాలా ಮುನ್ಪರ ಬುಚ್ಚಿ ಏರೇನು ದೂರತುಲ ಪ್ರಯೋಜನ ಇಚ್ಚಿ ಸ್ವಂತ ಬುದ್ಧಿ ನಮ್ಮ ಯೋಚನೆ ನಮ್ಮ ತೂವೊಂದಿಲ್ಲ ನಮ್ಮ ದುಂಬದ ಪೀಳಿಗೆಲ್ಲ ತೂವರ ದಿಕ್ಕು ಲೆಕ್ಕ ನಮ್ಮವೇನು ಒರಿಪವನ ಪ್ರಯತ್ನ ಮನ್ಪುಡು ಪ್ರಯತ್ನದಾಲ ಮುನ್ಪುನ ಅಗತ್ಯ ಇಜ್ಜಿ ಜಸ್ಟ್ ನಮ್ಮ ಅನುಭವಿಸೋಣ ಯಾಡತ್ತ ಎಂಕಲ್ನ ತಾಕತ್ತೋಜಿ ಪೂರ ಕಂಬನ್ನು ಕುದ್ಬಡ್ನ ಕಂಬಡ್ ಗೀಚುನ ಡ್ಯಾಮೇಜ್ ಬಂತು ದಾಯಿಗೆ ಒಂದೊಂದು ಮುಚ್ಚಿದೆ ಕಥ ಒಂದು ಗುಯಲ್ ಉಂಡೇಟೆ ಒಂದು ವೆಂಕಪ್ಪ ನಾಯಕ ಅನ್ಕೊಂಡ್ರೆ ಕಟ್ಟದಿನ ಕೋಟೆ 9th ಸೆಂಚುರಿಡ್ ಆತಿನ
14th ಸೆಂಚುರಿ ಅಂತಂದರೆ 9th ಸೆಂಚುರಿದ ಹಿಸ್ಟ್ರಿ ಉಂಟು. ಅಂದಾದ 0.5% ದಾದ ಹಿಸ್ಟ್ರಿದ ಬಗ್ಗೆ ಪಂಡೆನ ಐದು ಜಾಸ್ತಿ ಅದು ನೆಟ್ ಕೊಡ್ತೇವೆ ತುಲೆ ಕನ್ನಡದುಂಡು ಹಿಂದಿಡು ಓದುವರಣ ಇಂಗ್ಲೀಷಿಡು ಓದುವರಣ ವೀಡಿಯೋನ ಪಾಸ್ ಮನ್ಪುಲೆ ಝೂಮ್ ಅಂತದೆ ಓದಲೆ. ಓಕೆ, ಗದಾತೀರ್ಥ ಅಂತ ಹೇಳಿ ಅಂದ್ರೆ ದ್ರೌಪದಿ ಬಾಯರ್ ತೆಗಿದ್ರಿಂದ ನೀರಿಲು ಸಿಗದೆ ಭೀಮ ತನ್ನ ಗದೆಯಿಂದನೇ ಕಲ್ಬಂಡೆ ಗುದ್ದಿ ನೀರು ಬಂತು ಅಂತ ಹೇಳಿ ಅಂದ್ರೆ ಪಾಂಡವರ ಕುರುಹು ತೋರುವ ಗದಾತೀರ್ಥ ಅಂತ ಹೇಳಿ. ಆಮೇಲೆ ಮತ್ತೆ ಪರಶುರಾಮ ಕೊಂಡ ಅಂದ್ರೆ ಪರಶುರಾಮ ಕ್ಷತ್ರಿಯನ್ನು ಕೊಂದು ಆ ಕಲೆಯಲ್ಲೂ ಹೋಗದೆ ತೀರ್ಥಹಳ್ಳಿ ತುಂಗಾನಿದೆ ಅಂದ್ರೆ ತಾಯಿಯನ್ನು ಕಡಿದು ಕೂಡ ಉಲ್ಲೇಖ ಬರುತ್ತೆ ಇಲ್ಲಿಂದನೇ. ಮತ್ತೆ ಹೆಡ್ ಕ್ವಾರ್ಟರ್ ಕಚೇರಿ ಅಂತ ಹೇಳಿ ಮತ್ತೆ ಆಗುಂಬೆ ಸನ್ಸೆಟ್ ಪಾಯಿಂಟ್ ಅಂದ್ರೆ ಸಮುದ್ರ ಮಟ್ಟಕ್ಕಿಂತ 3058 ಅಡಿ ಹೈಟ್ ಇರುವಂತ ಕೋಟೆ. ಟಾಪ್ ಅರಬ್ಬಿ ಸಮುದ್ರ ಕೂಡ ನೋಡ್ಬೋದಂತೆ. ಅಂದ್ರೆ ಈ ಕಡೆ ಚಕ್ರನಗರ, ಈ ಕಡೆ ವರಾಯಿ ನೀರು ಬ್ಯಾಕ್ ವಾಟರ್. ಅಂದ್ರೆ ಇದು 7 ಸುತ್ತಿನ ಕೋಟೆ, 7 ಕೆರೆಗಳು, 7 ಮಾಸೆಸ್ ಅಂತ ಇದ್ರೆ ವಿಜಯನಗರದ ಸಾಮ್ರಾಜ್ಯದ ಸಾಮಂತ ರಾಜರು 17 ಜನ, 2 ಜನ ರಾಣಿಯರು ಆಳ್ವಿಕೆ ಮಾಡಿರ್ತಕ್ಕಂಥ ಕೋಟೆ ಇದು. 1450ರಿಂದ 1750ವರೆಗೂ ಇಲ್ಲಿ ಆಳ್ವಿಕೆ ಮಾಡಿದ್ರು. ಅಂದ್ರೆ ವೆಂಕಟಪ್ಪ ನಾಯಕ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಕೋಟೆ ಇದು. ಅಂದ್ರೆ ಅವನು ಕಾಶಿ ತೀರ್ಥಕ್ಷೇತ್ರಕ್ಕೆ ಹೋದಾಗ ಕಾಶಿಯಿಂದ ತಂದು ಪ್ರತಿಷ್ಠೆ ಮಾಡಿರ್ತಕ್ಕಂಥ ಶಿವಲಿಂಗ ಅದು. ಫಸ್ಟ್ ಬೀಗ ಹಾಕಿದಾರಲ್ಲ ಸರ್, ಅದು ಕಾಶಿಯಿಂದ ತಂದು ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು, ವಾಸ್ತುಶಿಲ್ಪದಿಂದ ಕೆತ್ತನೆ ಮಾಡಿರ್ತಕ್ಕಂಥದ್ದು. ಒಳಗಡೆ ಇರೋದು ತುಲಾಭಾರ ಮಂಟಪ, ಮತ್ತೆ ಹೊರಗಡೆ ಎಲ್ಲ ಚಿತ್ರಣ ಕೆತ್ತಿದ್ದಾರೆ ನೋಡಿದ್ರ. ಆ ಸೂರ್ಯನಿಗೆ ಚಂದ್ರನಿಗೆ ಯಾವ ತರ ಕೆತ್ತನೆ ಮಾಡಿರ್ತಾರೆ ಅಂದ್ರೆ ಗ್ರಹಣ ಕಾಲದಲ್ಲಿ ಸೂರ್ಯನಿಗೆ ಹಾವಾಗಿ ಕೊಟ್ಟು ಕಚ್ಚಂತ ಚಿತ್ರಣ, ಚಂದ್ರನಿಗೆ ಅದೆಲ್ಲ ಮಾಡಿದ್ದಾರೆ. ಮತ್ತೆ ಎದುರುಗಡೆ ತುಪ್ಪದ ಬಾವಿ, ಎಣ್ಣೆ ಬಾವಿ ಅಂತ 2 ಕೊಳ ಇದೆ ನೋಡಿ, ಕಲ್ಲು ಚಪ್ಪಡಿ ಒಳಗೆ 2 ಬಂಡೆ ಮೇಲೆ, ಅದು ತುಪ್ಪದ ಬಾವಿ, ಎಣ್ಣೆ ಬಾವಿ. ಆಮೇಲೆ ಪಕ್ಕದಲ್ಲಿ ಶಾಸನಗಳು, ಲಿಪಿಗಳು ಬರೆದಿರ್ತಕ್ಕಂಥದ್ದು. ಮೇಲೆ ಬೆಟ್ಟದ ಮೇಲೆ ಇರೋ ಲಕ್ಷ್ಮೀನಾರಾಯಣ ಟೆಂಪಲ್. ಮುಂದೆ ಹೋದ್ರೆ ಉಗ್ರಾಣ ಅಂದ್ರೆ ಕುದುರೆ ಮೇಲಿಂದನೇ ಅಲ್ಲಿ ದಾಸ್ತಾನ ಮಾಡ್ಬೇಕಿತ್ತಲ್ಲ ಪ್ರತಿಯೊಂದು. ಅಲ್ಲಿಂದ ಮುಂದೆ ಬಸವಣ್ಣ ಇದೆ ನೋಡಿ ಸರ್, ಅದು ಒಂದು ಕೆರೆಯಿಂದ ಇನ್ನೊಂದು ಕೆರೆ ಶಿಫ್ಟ್ ಮಾಡೋಂಥ ಯಾತ ನೀರಾವರಿ ಕೆರೆ. ಲೆಫ್ಟ್ ಸೈಡು, ರೈಟ್ ಸೈಡ್ ಮೊದ್ಗುಂಡು ಕಾರ್ಖಾನೆ ಕೂಡ ಇಲ್ಲೇ ಕಟ್ಟಿದ್ದಾರೆ. ಮತ್ತೆ ಅಲ್ಲಿ ಮುಂದೆ ಹೋದ್ರೆ ಕುದುರೆ ನೀರು ಕುಡಿಯಂತ ಲೈಗಳು, ಕಲ್ಲಿಂದ ಬಾನಿಗಳಿದೆ ನೋಡಿ. ಅಲ್ಲಿಂದ ಕೆಳದಿ ಚೆನ್ನಮ್ಮಾಜಿಗೆ ಪಟ್ಟಾಭಿಷೇಕ ಆಗಿರ್ತಕ್ಕಂಥ ಅರಮನೆ 1762ರಲ್ಲಿ ಅವಳಿಗೆ ಇಲ್ಲೇ ಪಟ್ಟಾಭಿಷೇಕ ಆಗಿರ್ತಕ್ಕಂಥದ್ದು. ಅಂದ್ರೆ ಎದುರುಗಡೆ ದರ್ಬಾರ್ ಹಾಲ್, ಏನು ಸಭಾಂಗಣ ಅಂತೀವ ಆ ಸಭಾಂಗಣ, ಮತ್ತೆ ಶ್ರೀಶಾಂತ ಈಜುಗೊಳ, ಮತ್ತೆ ರಾಣಿ ಕನ್ನಡಿ. ಹಿಂದೆಲ್ಲ ಟೈಮಿಂಗ್ಸ್ ಇರಲಿಲ್ಲ. ಮತ್ತೆ ಕನ್ನಡಿ ಅಂದ್ರೆ ಕನ್ನಡಿ ಇರಲಿಲ್ಲ. ರಾಣಿ ಆ ತಿಲಕ ಇಡ್ತಿದ್ರು ಹಣಿಗೆ, ನೀರಲ್ಲೇ ನೋಡಿ ತಿಲಕ ಇಡ್ತಿದ್ರು. ಆಮೇಲೆ ಮತ್ತೆ ಸ್ನಾನದ ಬಚ್ಚಲ ಹೇಗೆ ಕಟ್ಟಿದ್ದಾರೆ, ಟ್ಯಾಂಕಿಗಳು ಕಲ್ಲಿಂದ ಹೇಗೆ ಕಟ್ಟಿದ್ದಾರೆ, ಟಾಯ್ಲೆಟ್ಗಳನ್ನ, ಒಲೆಗಳು, ಯಾಗ ಮಾಡುವಂತ ಕುಂಡಗಳು. ಇವತ್ತು ಕೂಡ ಒಂದು ರೂಮ ಸುಣ್ಣ ಹಾಗೆ ಸ್ಟಾಕ್ ಇದೆ. ಅಂದ್ರೆ ಸುಣ್ಣ ಬೆಲ್ಲದಲ್ಲಿ ಕಟ್ಟಿರ್ತಕ್ಕಂಥ ಕೋಟೆ, ಮೇಲ್ಚಾವಣಿ ತರ ಇದ್ರು. ಅಂದ್ರೆ ಹೈದರಲ್ಲಿ ಬಂದು ಅಟ್ಯಾಕ್ ಆದ್ಮೇಲೆ ಧ್ವಂಸ ಮಾಡಿಬಿಟ್ಟು ಮದ್ಗುಂಡಲ್ಲೆಲ್ಲ ಸುಟ್ಬಿಟ್ಟು ಎಲ್ಲ ಹಾಳು ಮಾಡಿ ಹೋದ್ರು. ಆಮೇಲೆ ಮತ್ತೆ 2ನೇ ಚಿತ್ರದುರ್ಗದಿಂದ ಬಂದು 4 ವರ್ಷ ಕಟ್ಟದ ಕಂಬಳಿಗೆಲ್ಲ ರಾಡ್ ಹಾಕಿ ನೀಟಾಗಿ ನಿಲ್ಸಿದ್ರು. ಅವಾಗ ಯಾರು ಸೆಕ್ಯೂರಿಟಿ ಕೊಟ್ಟಿರ್ಲಿ, ಏನೋ ವಾಚರ್ ಇದ್ರು. ಒಬ್ರು ಬೆಳಿಗ್ಗೆ ಬಂದ್ರೆ ಅವ್ರು ಮಧ್ಯಾಹ್ನ ಊಟಕ್ಕೆ ಹೋಗ್ತಿದ್ರು. ಅವಾಗ ಇಲ್ಲಿ ಯಾರು ಇರ್ತಿರ್ಲಿಲ್ಲ. ಯಾಕಂದ್ರೆ ಅವ್ರಿಗೂ ಏಜ್ ಆಗಿದ್ದರಿಂದ ಶುಗರ್ BP ಹತ್ತು ಹೋಗ್ಲಿಕ್ಕೆ ಕಷ್ಟ ಆಗ್ತಿತ್ತು. ಒಂದ್ಸಲ ಹೋಗೋದೇ ಕಷ್ಟ. ಇವ್ರು ಎಲ್ಲ ಡ್ರಿಂಕ್ಸ್ ಒಂದ್ ಕಡೆಯಿಂದ ಪೂರ್ತಿ ತಳ್ಳಿ ಹಾಳು ಮಾಡಿದ್ರು. ಕಂಬಗಳನ್ನೆಲ್ಲ ಬೀಳಿಸಿ ಪುಡಿ ಮಾಡಿ ಎಲ್ಲ ಹಾಳು ಮಾಡಿದ್ದಾರೆ. 75% ಬಂದ ಟೂರಿಸ್ಟ್ಗಳೇ ಹಾಳು ಮಾಡ್ತಾ ಇರೋದು. ಈಗೊಂದು 2 ವರ್ಷದಿಂದ ಸೆಕ್ಯೂರಿಟಿ ಹಾಕಿದ್ದಾರೆ. ಎಲ್ಲ ಡ್ರಿಂಕ್ಸ್, ಟಿಫನ್, ಡ್ರೋನ್ ಕ್ಯಾಮರಾ ಎಲ್ಲ ಚೆಕ್ ಮಾಡಿ ಕಳಿಸ್ತಾ ಇದ್ದಾರೆ. ಸ್ವಲ್ಪ ಅದ್ರ ಬಗ್ಗೆ ಸೇಫ್ಟಿ ಇದೆ. ಆದ್ರೆ ಸೆಂಟ್ರಲ್ ಡಿಪಾರ್ಟ್ಮೆಂಟ್ ಅಂದ್ರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇನ್ನೂ ಡೆವಲಪ್ಮೆಂಟ್ ಮಾಡಬೇಕು. ಯಾಕಂದ್ರೆ ಪ್ರತಿ ಶನಿವಾರ ಭಾನುವಾರ 1000 ಜನ ಬರುವಾಗ ಅಲ್ಲಿ ನೀನು ಸ್ವಲ್ಪ ವ್ಯವಸ್ಥೆಗಳು ಆಗ್ಬೇಕು. ಯಾಕಂದ್ರೆ 1000 ಜನ ಬರೀದೆ ಬರ್ತೀವಿ ಹೋಗೋದಂತಲ್ಲ, ಇದ್ರ ಇತಿಹಾಸ ತಿಳ್ಕೋಬೇಕು. ಪ್ರತಿಯೊಬ್ರು ಇದ್ರ ಇತಿಹಾಸ ತಿಳ್ಕೋಬೇಕು. ಅಂದ್ರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇಂದನೇ ಗೈಡ್ ಅನ್ನೋರು ಇದಾರೆ, ಅವ್ರು ಕೊಡ್ಬೇಕು ಇದ್ರ ಬಗ್ಗೆ ಎಲ್ಲ ಇತಿಹಾಸದ. ಯಾಕಂದ್ರೆ ಜನ ಬಂದ್ರು ಬರೀ ಒಂದು ದೇವಸ್ಥಾನ ನೋಡೋದು ಹೋಗೋದಲ್ಲ, ಇದ್ರ ಇತಿಹಾಸ ತಿಳ್ಕೋಬೇಕು. ಅಂದ್ರೆ ಇದು ಕೋಟೆ ಮೇಲಿನ ದೇವಾಲಯ ಬೇರೆ, ಊರೊಳಗಿನ ದೇವಾಲಯನೇ ಬೇರೆ, 2 ವಿಂಗಡಣೆ ಮಾಡಿದ್ದಾರೆ ಸರ್. ಕೋಟೆ ಮೇಲಿಂದ ಅಂದ್ರೆ ಎಲ್ಲ ಹೊರಗಡೆ ದೇವಾಲಯನೂ ಬೇರೆ ಇದೆ. ಅಂದ್ರೆ ಕೆರೆಕಟ್ಟೆ ಗಣಪತಿ ಅಂದ್ರೆ ಯಾವಾಗಲೂ ಮಳೆ ಬಂದಾಗ ಕೆರೆ ದಂಡೆ ಒಡೆದು ಹೋಗ್ತಿತ್ತಂತೆ. ಅವಾಗ ಏನಾಗಿದೆ, ಎಷ್ಟು ದಂಡೆ ಹಾಕ್ತಿರೋಗೂ ಅದು ನಿಲ್ತಿರ್ಲಿಲ್ಲ. ಅವಾಗ ಕೋಟೆಯಿಂದ ಗಣಪತಿನ ತಗೊಂಡೋಗಿ ಪ್ರತಿಷ್ಠೆ ಮಾಡಿದಾಗ ಆ ಕಟ್ಟೆ ನಿಲ್ತಾ ಇದ್ದ ಒಡೆಯೋದು. ಅದಕ್ಕೆ ಕೆರೆಕಟ್ಟೆ ಗಣಪತಿ. ಮತ್ತೆ ಸತಿ ಸಾಗಮನ ಅಂದ್ರೆ ಪತಿ ಸತ್ತಾಗ ಚೀತೆಗೆ ಸತಿನೂ ಅದೇ ಇದಕ್ಕೆ ಹಾಕಿದಾಗ ಅಗ್ನಿಗೆ ಹಾಕಿದಾಗ ಅದೇ ಸತಿ ಸಾಗಮನ ಪದ್ಧತಿ. ಕಲ್ಲು ಕೂಡ ಇಲ್ಲಿ ಮಾರ್ನವಮಿ ಬೈಲ್ ಅಂತ ಹೇಳಿ ಅಲ್ಲಿ ನೆಲೆ ಮಾಡಿದ್ದಾರೆ.
ಅಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಮತ್ತೆ ಅಶ್ವತ್ಥನ ಕಟ್ಟೆ, ಮತ್ತೆ ನವರಾತ್ರಿ ನವಮಿ ದಸರಾ ಹೇಗೆ ಬನ್ನಿ ಮಂಟಪ ತನಕ ದಸರಾ ನಡೀತಿದ್ದವು ಅದು ಕೂಡ ಇದೆ ನೋಡ್ಬೋದು, ಬನ್ನಿ ಕಟ್ಟೆ ಅಂತ ಹೇಳಿ. ಅಲ್ಲಿಂದ ವಿಠಲ ಈಶ್ವರ, ವೀರಭದ್ರ, ಸಂಜೀವಾಂಜನೇಯ, ಮತ್ತೆ ಗ್ರಾಮ ದೇವತೆ 12 ಸಿಮಿಗೆ ಗ್ರಾಮ ದೇವತೆ ಮಾರಿಕಂಬ ದೇವಸ್ಥಾನ, ಆ ಗ್ರಾಮ ದೇವತೆ. ಮತ್ತೆ ಇಲ್ಲಿ ವೀರಶೈವ ಮಠ ಕೂಡ ಇದೆ, ಅಂದ್ರೆ ಕೆಳದಿ ರಾಜಗುರು ಮಹಾಮಂತಿನ ಮಠ, ಭುವನಗಿರಿ ದುರ್ಗ ಅಂತ ಹೇಳಿ ವೀರಶೈವ ಮಠ ಕೂಡ ಉಂಟು ಸರ್ ಇಲ್ಲಿ. ಆಮೇಲೆ ಮತ್ತೆ ಇಲ್ಲಿ ಮಾಸ್ತಿಕಟ್ಟೆ ಅಂತ ಹೇಳಿ ಮೇಲೆ ಮುಂದಿದೆ ಕಲ್ಯಾಣ ಮಂಟಪ ಅಂತ, ಹಿಂದೆ ಮದುವೆ ಆಗುವಂಥದ್ದು ಕಲ್ಲಿನ ಮಂಟಪ, ಕಲ್ಯಾಣ ಅಲ್ಲಿ ಅದೆಲ್ಲ ನೋಡ್ಬೋದು. ಅಲ್ಲಿ ಮತ್ತೆ ನಮ್ಮ ಮನೆ ಹಿಂದಕ್ಕೆ ಲಕ್ಷ್ಮೀ ನರಸಿಂಹ, ಹನುಮಂತ ಎಲ್ಲ ದೇವಾಲಯಗಳು ಇದಾವೆ ಇಲ್ಲಿ. ಅಂದ್ರೆ ಎಲ್ಲ ಒಂದೊಂದಕ್ಕೂ ಒಂದೊಂದು ಬೋರ್ಡ್ ಹಾಕಿ ಒಂದು ದಾರಿ ಸ್ವಲ್ಪ ಲೆವೆಲ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಏನಾಗಿದೆ ಅಂದ್ರೆ ಸರ್, ಈಗೆಲ್ಲ ಸೆಕ್ಯೂರಿಟಿಗಳು 4 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಇದೊಂದು ಬೋಟಿಂಗ್ ಎಲ್ಲ ಮಾಡಿದಾಗ ಎಷ್ಟೆಷ್ಟೋ ದೂರದಿಂದ 400 ಕಿಲೋಮೀಟರ್ ಧಾರವಾಡ, ದಾವಣಗೆರೆ, ಬೆಂಗಳೂರಿಂದ ಬಂದಾಗ ಟೈಮಿಂಗ್ಸ್ 4 ಗಂಟೆಗೆ ಕ್ಲೋಸ್ ಆದಾಗ ಇದನ್ನು ಬೋಟಿಂಗ್ ಏನಾದ್ರು ಮಾಡಿದಾಗ ಸ್ವಲ್ಪ ಅವ್ರಿಗೂ ಮನಸ್ಸಿಗೆ ಒಂದು ಸಮಾಧಾನ. ಇಂಥ ಬೋಟಿಂಗ್ ಇದ್ದಾಗ ಒಂದು 6 ಗಂಟೆ ತನಕ ಇದ್ದಾಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಅವಾಗ ಎಷ್ಟೆಷ್ಟೋ ದೂರ ಬಂದಾಗ ಕೋಟೆ ಅಂತ ನೋಡಿಲ್ಲ, ಇದಾರು ನೋಡಿ ಖುಷಿ ಪಡ್ಬೋದು. ಹೀಗೆಲ್ಲ ವ್ಯವಸ್ಥೆಗಳು ಮಾಡ್ಬೋದು. ಯಾಕಂದ್ರೆ ಈಗ ಗ್ರಾಮ ಪಂಚಾಯತಿಯಿಂದ 6 ವರ್ಷ ಪಾರ್ಕಿಂಗ್ ಮಾಡಿದ್ದಾರೆ. ಸಾಧಾರಣ ಒಂದು 45 ಲಕ್ಷದಿಂದ ಕಲೆಕ್ಷನ್ ಆಗಿರ್ಬೋದು. ಈತ ಹಿಸ್ಟ್ರಿ ಪೂರ ಪಂಡರತ್ತ 6ನ ಶಾಪ್ ಉಂಟು. ಲಾಸ್ಟ್ ಹಿಡ್ದು ಒಂಜಿ ಇದು ಶಾಪ್ ತಿಕ್ಕುನ ಮುಲ್ಪ ಕೆರೆ ಉಂಟು. ಕೆರೆ ಎದುರುಡು ಇಪ್ಪುನ ಸ್ಟಾಲೆ ಆರ್ನ ಮುಲ್ಪ ಟೂರ್ ಗೈಡ್ ಆಲತ್ತು ಆಕಲ್ನ ಸೈಟದ ಉಲ್ಲ ಹಿಡ್ದು ನೆಟೆ ನಡ್ತೊಂದು ಪೋರ. ಸೊ ಆರ ಇನ್ಫಾರ್ಮೇಷನ್ ಕೊರಿಯರ್ ಅವು ಕ್ಲಿಪ್ಪು ನೆರೆ ದುಂಬು ಬರ್ಪುಂತೂಲೆ ಫುಲ್ ಹಿಸ್ಟ್ರಿ ಪಂಡರು. ನಮ್ಮ ಮುಲ್ಪದ ಹಿಸ್ಟ್ರಿ ಫುಲ್ ಪಂಡರಾರು, ಶೋಕಾದ ಪಂಡರು. ದಾದ ಆವುಡಿಂಡ ದಾದ ಆತಂದ ದಾದ ಮಂದೇನು ಆಲ್ಮೋಸ್ಟ್ ಏನು ಕೆಲವೊಂಜಿ ಪಾರ್ಟ್ ಬಿಡ ಮಂದಿಜವು ಆರು ಪಾತಿರ್ತೇನೆ, ಬಾಕಿದು ಪೂರ ಉಂಟು. ಓಕೆ ಫೈನ್. ಎಡೆಗೆ ನಮ್ಮನ್ನ ವಿಡಿಯೋನು ಎಂಡ್ ಮಾಡ್ತದ, ಶೇರ್ ಮಾಡ್ತದ, ಸಬ್ಸ್ಕ್ರೈಬ್